ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ. ಅಂಡ್ ಇವತ್ತಿನ ಎಪಿಸೋಡ್ ಫುಲ್ ಬಾಯ್ಸ್. ಓಕೆ, ನಂಗೆ ಹೆದರಿಕೆ ಆಗುತ್ತೆ ಇವ್ರ ಜೊತೆ ಮಾತಾಡ್ಲಿಕ್ಕೆ. ಏನ್ ಮಾತಾಡ್ತಾರಂತ ಗೊತ್ತಿಲ್ಲ. ರೆಡಿ ಇದ್ದಾರೆ ಮಾತಾಡ್ಲಿಕ್ಕೆ. ಏನು ರೆಡಿಯಾ ನೀವು ಮಾತಾಡ್ಲಿಕ್ಕೆ ನನ್ನ ಜೊತೆ? ಓಕೆ, ಇವ್ರಂತೂ ರೆಡಿ, ನೀವು ರೆಡಿ, ನಾನು ರೆಡಿ. ಬನ್ನಿ. ನಿಮ್ಮ ಹೆಸರು ಅಂತ? ಹೌದಾ? ಯಾಕೆ ಅಷ್ಟು ಸೀರಿಯಸ್? ಇಷ್ಟನಾಗುದ ನೀವು? ಇಬ್ಬರು ಕೂಗ್ತೀರ ಮಾರ. ಏನ್ ಕಲ್ತಿದ್ದೀರಾ? ಹಿಂದಿ ಕಲಿತಿದ್ದೀರಾ ನೀವು? ಎಷ್ಟನೇ ಕ್ಲಾಸ್ ನೀವು? ಸೆಕೆಂಡ್ PUC? ಸೆಕೆಂಡ್ ಪಾಸ್ ಆಯ್ತು, ಇನ್ನು ಥರ್ಡಾ? ಪಾಸ್ ಆದ್ರಿ? ಎಷ್ಟು ಮಾರ್ಕ್ಸ್ ಬಂತು ಮೊನ್ನೆ? ಫೇಲು ಇನ್ನು ಬರ್ಲಿಲ್ಲ. ಯಾವ ಪಾಸ್ ಆದ್ರಿ ನೀವು? ಮಾರ್ಕ್ಸ್ ಕೊಡುದಿಲ್ವಂತೆ? ಯಾಕೆ ಕೊಡ್ತಾರ ಇಲ್ವಾ ಮಾರ್ಕ್ಸ್? ಇಲ್ಲ, ಬರ್ಲಿಲ್ವಾ? ಎಷ್ಟು ಬರ್ಬೋದು ನಿಮ್ಮ ಒಂದು ಯೋಚನೆ? ಅಂದ್ರೆ ಎಷ್ಟು ಕಲ್ತಿದ್ದೀರಾ ನೀವು? ಪಾಸ್ ಆಗ್ತಿರಲ್ಲ. ಓಕೆ, ಅಷ್ಟು ಸಾಕು ನಮ್ಗೆ, ಮಾರ್ಕ್ಸ್ ಬೇಡ ಅಲ್ವಾ? ಸುಮ್ಮನೆ ಯಾಕೆ ಮಾರ್ಕ್ಸ್ ಅಲ್ಲ. ಯಾರು ನಿಮ್ಮ ಕ್ಲೋಸ್ ಟೀಚರು? ಎಲ್ಲದು ಹೇಗೆ ಮಾರ? ಎಲ್ಲ ಹೇಗೆ ಅದು? ಒಬ್ರು ಹೇಳಿ. ತುಂಬಾ ಪಾಪ. ಜ್ಯೋತಿ ಟೀಚರಾ? ಶುಭ ಮಂಗಳಂ. ಓಕೆ, ಶುಭ ಮಂಗಳಂ. ಶುಭ ಮಂಗಳಂ ನಿಮ್ಗೆ ಪಾಪವಾ? ಶುಭ ಮಂಗಳ ಮ್ಯಾಮ್. ಶುಭ ಮಂಗಳಂ ಅಲ್ವಾ? ಓಕೆ, ಯಾಕೆ ತುಂಬಾ ಪಾಪ ಅವರು? ಯಾಕೆ ಪಾಪ ಅವರು? ನಿಮ್ಮ ಎಂತ ಓಕೆ, ಸ್ಕೂಲ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಸ್ವಲ್ಪ ಏನಾದ್ರು ಕಮ್ಮಿ ಮಾಡ್ಬೇಕಾ ಸ್ಟ್ರಿಕ್ಟ್? ಬೇಡ. ಓಕೆ, ಶುಭ ಮಂಗಳಂ. ಶುಭ ಓಕೆ. ಸೊ ಅವರು ಯಾಕೆ ತುಂಬಾ ಕೇರ್ ಮಾಡ್ತಾರೆ ಅಲ್ವಾ? ಕೇರ್ ಮಾಡ್ತಾರ. ಯಾರನ್ನ ಕೇರ್ ಮಾಡುದು? ನೀವು ಅವ್ರನ್ನ ಕೇರ್ ಮಾಡ್ತೀರಾ, ಅವ್ರು ನಿಮ್ಮನ್ನ ಕೇರ್ ಮಾಡ್ತಾರ? ಅಂಡ್ ಹೇರ್ ಸ್ಟೈಲಿಂಗ್ ಯಾರು ಮಾಡಿದ್ದು ಇದೆಲ್ಲ? ಹೇರ್ ಸ್ಟೈಲ್ಸ್ ಎಲ್ಲ ಯಾರು ಮಾಡ್ಸಿದ್ರು ಈಗ? ಹೌದಾ? ನಾನ್ ಮನೇಲಿ ಅಮ್ಮ ಮಾಡಿಸಿದ್ದೆ ಅನ್ಸ್ಕೊಂಡೆ. ಬಾರ್ಬರಾ? ಯಾರ ಹೆಸರೆಂತ ಗೊತ್ತುಂಟು ಅವ್ರದ್ದು? ಸತೀಶ್ ಅಲ್ಲ ಮಾರ ಅಲ್ವಾ? ನಿಮ್ಮ ಹೆಸರು ಆರ್ಯನ್. ಓಕೆ. ಸೊ ಏನ್ ಕಲಿತಿದ್ದೀರಾ ನೀವು? ಕನ್ನಡ. ಅದೇ, ಇವ್ರು ಹಿಂದಿ, ನೀವು ಕನ್ನಡ. ನೀವು ಯಾವ್ದ್ರಿ? ಉರ್ದಾ? ಕೊಂಕಣಿ. ಓಕೆ, ಗ್ರೇಟ್. ಅವ್ರು ಕೊಂಕಣಿ ಅಂಡ್ ನೀವು ಕನ್ನಡ ಅಲ್ವಾ? ಇದು ಹಲ್ಲು ಗೇಟ್ ಓಪನ್ ಆಗಿದೆ. ಯಾರು ಮಾಡ್ಸಿದ್ದು? ಯಾರು ಗುದ್ದಿದ್ದು ನಿಮ್ಗೆ? ನಾನೇ ತಕೊಂಡೆ. ಹೌದಾ? ನೀವೇ ತಕೊಂಡದ್ದು? ಎಷ್ಟಕ್ಕೆ ತಕೊಂಡದ್ದು? ಈ ತರ ಮಾಡಿ ನೀವು ತಕೊಂಡದ? ಓಕೆ, ಹಲ್ಲು ಹೋಯ್ತು ಅಲ್ವಾ? ಇದೀಗ ಎಷ್ಟನೇ ಹಲ್ಲು ಹೋದದ್ದು? ಥರ್ಡಾ? ಇನ್ನೆರಡು ಎಲ್ಲಿ ಹೋಯ್ತು? ಅಂದ್ರೆ ಎಲ್ಲಿ ಬಿಸಾಡಿದ್ರಿ? ಇಲ್ಲ, ಪ್ಯಾಕ್ ಮಾಡಿ ಇಟ್ಟಿದ್ದೀರಾ? ಎಲ್ಲಿ ಬಿಸಾಡಿದ್ರಿ? ಓದ್ಯವ ಅಲ್ಲಿಗ? ಅದು ಹಲ್ಲಿಗ ದೊಡ್ಡದಾಗ್ಲಿಲ್ವಾ ಮೇಲೆ ರೂಫ್ ಅಲ್ಲಿ ಹಾಕಿದ್ದು? ಇಲ್ವಾ? ಓಕೆ, ಈಗ ಬರ್ತಿದೆ ಹಲ್ಲು ಅಲ್ವಾ? ಓಕೆ, ಈ ಕ್ಲಾಸಲ್ಲಿ ಹುಡುಗಿಯರೆಲ್ಲ ನಿಮ್ಮ ಹಲ್ಲನ್ನು ನೋಡಿ ನಗುದಿಲ್ವಾ? ಅಲ್ವಾ? ಈ ತರನೇ ನಗುದು ಅವರು ಅಲ್ವಾ? ಓಕೆ, ಯಾರು ನಿಮ್ಮ ಟೀಚರ್? ಯಾರು? ಪೂರ್ಣಿಮಾ ಮ್ಯಾಮ್. ಓಕೆ. ಸೊ ಪೂರ್ಣಿಮಾ ಮ್ಯಾಮ್ ಇವರಿಗೆ ಯಾರು? ಶುಭ ಮಂಗಲಂ ಅಲ್ವಾ? ಯಾರ? ಶುಭ ಮಂಗಳಂ. ಅವರು ಪಾಪ ಅಂತೆ. ನಿಮ್ಗೆ ಯಾರು ಪಾಪ? ಹೌದಾ? ಓಕೆ, ನಿಮ್ಮ ಹೆಸರು? ಹೌದಾ? ಓಕೆ. ಇದು ಚೈನು ನಂಗೆ ಕೊಡ್ತೀರಾ? ಇಲ್ಲ. ಮತ್ತೇನ್ ಕೊಡ್ತೀರಾ? ಪ್ಯಾಂಟ್ ಕೊಡ್ತೀರಾ? ಯಾರಿಗೆ ಕೊಡುದಿಲ್ಲ. ನೀವು ಏನ್ ಕಲಿತಿದ್ದೀರಾ? ಕೊಂಕಣಿ. ಓಕೆ. ಸೊ ಕೊಂಕಣಿ ಏನ್ ಮನೇಲಿ ಕಲಿಸ್ತಾರೆ ನಿಮ್ಗೆ ಕೊಂಕಣಿ? ಓಕೆ. ಸ್ಕೂಲಲ್ಲಿ ಏನ್ ಕಲಿತೀರಾ? ವಿತ್ ಸ್ಟ್ಯಾಂಡರ್ಡ್? ಸೆಕೆಂಡ್ ಪಾಸ್. ನೀವು ಸೆಕೆಂಡ್ ಪಾಸ್. ಯಾವಾಗ ಪಾಸ್ ಆದದ್ದು? ಅವ್ರು ಪಾಸ್ ಆಗ್ಲಿಲ್ಲ ಅಂತ ಹೇಳಿದ್ರು. ಒಟ್ಟಾರೆ ಪಾಸ್ ಮಾಡುದು? ನಾಳೆ ಮಾರ್ಕ್ಸ್ ಬರುತ್ತಾ? ಓಕೆ. ನಾಳೆ ಈಗ ನಿಮ್ಗೆ ಹೆದರಿಕೆ ಆಗಲ್ವಾ? ಈಗ ರಿಸಲ್ಟ್ ಈಗ ನಾಳೆ ಆಗ್ತದೆ ಅಲ್ವಾ? ಈಗ ಎಂತ ಮಾಡುದು ಅದಕ್ಕೆ? ನಿಮ್ಗೆ ಈಗ ಹೆದರಿಕೆ ಆಗ್ತುಂಟಲ್ಲ. ಜ್ಯೂಸ್ ಕುಡಿದ್ರಾ? ಸರ್ಬತ್ ಸ್ವಲ್ಪ ಕುಡಿರಿ. ಯಾಕಂದ್ರೆ ಹೆದರಿಕೆ ಆಗ್ತುಂಟಲ್ಲ ನಿಮ್ಗೆ. ಮಾರ್ಕ್ಸ್ ಒಳ್ಳೆ ಬರ್ತದಲ್ಲ. ಪಾರ್ಟಿ ಕೊಡಿ ನಮ್ಗೆ ಪಾಸ್ ಆದ್ರೆ. ಫೇಲ್ ಆದ್ರೂ ಕೊಡಿ, ಆಯ್ತಾ? ಓಕೆ. ಸೊ ನೀವು ಏನು ಕೊಂಕಣಿ ಕಲಿತೀರಲ್ವಾ? ಒಂದು ಕೊಂಕಣಿಯಲ್ಲಿ ನಂಗೆ ಈಗ ಕಲಿಸ್ಬೇಕು ನಂಗೆ. ಓಕೆ. ಚಾ ಕುಡ್ದಾಯ್ತಾ ಅಂತ ಕೇಳಲಿಕ್ಕೆ ಕೊಂಕಣಿಯಲ್ಲಿ ಹೇಗೆ? ಚಾ ಪಿಂಜಲ್ ಜಲ್ವೆ ಎಂತದು? ಚಾ ಪಿಂಜು ಜಲ್ವೆ. ಯಾವ್ದು?
ಹಾ ಚಾ ಪಿಯು ಅಂದ್ರೆ ಜಲ್ಲಿವೆ ಸೊ ಊಟ ಮಾಡಿ ಆಯ್ತಾ ಅಂತ ಕೇಳಲಿಕ್ಕೆ ಕೊಂಕಣಿಯಲ್ಲಿ ತುಕಲ್ ಖಾನ್ ಜಲ್ವೆ ಅಲ್ವಾ ಹಾ ತುಕಲ್ ಕಾವನು ಜೆಲ್ಲಿ ಸಿಮೆಂಟ್ ಎಲ್ಲ ಹಾಕ್ಬೇಕು ಹಾ ತುಕಲ್ ಕಾವನು ಜಲ್ಲಿವೆ ಓಕೆ ಓಕೆ ಆಗ್ಲಿ ಈಗ ಅವ್ರ ಹತ್ರ ಕೇಳಿ ಕೊಂಕಣಿಯಲ್ಲೇ ಕೇಳ್ಬೇಕು ಏನಂದ್ರೆ ಗರ್ಲ್ ಫ್ರೆಂಡ್ ಯಾರು ಅಂತ ಕೇಳಿ ವಾಂಡ್ರೆ ವಾಣ ಮಿಂಗಲ್ ಗರ್ಲ್ಫ್ರೆಂಡ್ ಪಾಪ ಓಕೆ ಓಕೆ ಎಂತ ಹೇಳಿದ್ದು ಪಾಪ ಅದೇ ಪಾಪ ಕರೆಕ್ಟ್ ಮಿಗಲ್ ಮಿಂಗಲ್ ಗರ್ಲ್ಫ್ರೆಂಡ್ ಪಾಪ ತುಗಲ್ ಗರ್ಲ್ ಫ್ರೆಂಡ್ ಮಿಂಗಲ್ ಗಮಕ್ ಗರ್ಲ್ಫ್ರೆಂಡ್ ಕಾಲೆ ನೀವು ಕಾಲೆ ಒಟ್ಟಾರ ಉಲಾಯ್ತ ಗರ್ಲ್ ಫ್ರೆಂಡ್ ಅಲ್ವಾ ನಿಮ್ಗೆ ಸುಳ್ಳು ಹೇಳ್ಬೇಡಿ ಸುಳ್ಳು ಹೇಳುದಿಲ್ಲ ಸತ್ಯವನ್ನೇ ಹೇಳುದು ಸತ್ಯ ಅಲ್ವಾ ಓಕೆ ಸೊ ನೀವು ಡ್ಯಾನ್ಸ್ ಮಾಡ್ತೀರಂತ ಕ್ಲಾಸ್ ಅಲ್ಲಿ ಎಲ್ಲ ಬೆಂಚ್ ಮೇಲೆ ನಿಂತ್ಕೊಂಡು ಇವ್ರು ಆಗ ಹೇಳಿದ್ದು ಇವ್ರು ಹೌದಾ ಎಲ್ಲಿ ಕ್ಲಾಸ್ ಅಲ್ಲಿ ಯಾವ ಬೆಂಚಲ್ಲಿ ಪಲ್ಟಿ ಹಾಕುದವ್ರು ಗೊತ್ತಿಲ್ಲ Okay. ಬೆಂಚಲ್ಲಿ ಪಲ್ಟಿ ಮಾಡ್ತಾರೆ ಬೆಂಚಲ್ಲಿ ಪಲ್ಟಿ ಮಾಡಿ ಕೆಳಗೆ ಬಿಡುದಿಲ್ವ ಮಾರವರು ಹೌದಾ ನೀವು ಯಾವಾಗ ಏನ್ ಮಾಡ್ತೀರಾ ಅವಾಗ ನಂಗೆ ಗೊತ್ತಿಲ್ಲ ಓಕೆ ನೀವು ತುಂಬಾ ಸೈಲೆಂಟ್ ಅಂತ ಅಲ್ವಾ ಕ್ಲಾಸ್ ಅಲ್ಲಿ ಓಕೆ ಇವರು ಸೈಲೆಂಟಾ ಹೌದಾ ನೀವು ಸೈಲೆಂಟಾ ಇವ್ರು ಸೈಲೆಂಟಾ ಅವನು ನಮ್ಮ ಕ್ಲಾಸ್ ಅಲ್ಲ ಹೌದಾ ಹೌದು ನಾವಿಬ್ಬರು ಕ್ಲಾಸ್ ಓಕೆ ಓಕೆ ಅವ್ರಲ್ವಾ ಅಲ್ಲ ಅವನು ಸೆಕೆಂಡ್ ಇಯರ್ ಅವ್ರು ಸೆಕೆಂಡ್ ಇಯರ್ PUCಯಾ ಇಲ್ಲ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮತ್ತೆ ಹೇಗೆ ಗುರ್ತ ನಿಮ್ಗೆ ಇವರು ಒಂದೇ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದದ್ದು ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ರು ಮತ್ತೆ ಫೇಲ್ ಆದ್ರೆ ಇವರು ಇಲ್ಲಲ್ಲ ಇಲ್ಲ ಓಕೆ ಓಕೆ ಸೊ ಹಾಗಾಗಿ ಕ್ಲಾಸ್ ಎಲ್ಲ ಚೇಂಜ್ ಅಲ್ವಾ ನೀವು ಡ್ಯಾನ್ಸ್ ಮಾಡ್ತೀರಾ ಕ್ಲಾಸ್ ಅಲ್ಲಿ ಸುಮ್ನೆ ಹೇಳ್ಬೇಡಿ ನಾನು ಡಿಸಿಪ್ಲಿನ್ ಡಿಸಿಪ್ಲಿನ್ ಪಾಪ ನೀವು ಅಲ್ವಾ ಅಂದ್ರೆ ಡಿಸಿಪ್ಲಿನ್ ಭಯಂಕರ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಓಕೆ ನಿಮ್ಗೆ ಕೊಂಕಣಿ ಬರ್ತದಾ ಹೌದಾ ಹಾಗಾದ್ರೆ ಅವ್ರ ಗರ್ಲ್ ಫ್ರೆಂಡ್ ಯಾರಂತ ಕೇಳಿ तुगल गर्लफ्रेंड कौन मेरी माँ गर्लफ्रेंड है ना ನಾ ಓಕೆ ಸೊ ನಿಮ್ಗೆ ಕೂಡ ಕೊಂಕಣಿ ಬರ್ತದಾ ಶ್ಯಾ ನೀವು ಕಲಿಬೇಕಿತ್ತು ಮಾರ್ರೆ ಒಟ್ಟಿಗೆ ಕೊಂಕಣಿಯಲ್ಲೇ ಮಾತಾಡ್ಬೋದಿತ್ತು ಇವತ್ತು ಹಾ ನಂಗೆ ಗೊತ್ತುಂಟು ಫುಲ್ ಕೊಂಕಣಿ ಗೊತ್ತುಂಟು ನಂಗೆ ಗೊತ್ತುಂಟಾ ಅದು ನಿಮ್ಗೆ ಗೊತ್ತುಂಟು ನಂಗೆ ಗೊತ್ತುಂಟು ನಿಮ್ಗೆ ಗೊತ್ತುಂಟಲ್ಲ ಇಲ್ಲ ಓಕೆ ಸೊ ನೀವು ಇವತ್ತು ಕ್ಲಾಸಲ್ಲಿ ಬರುವಾಗ ಈಗ ಕ್ಲಾಸಿಂದ ಮನೆಗೆ ಬರುವಾಗ ಸ್ಕೂಲ್ ಆಯ್ತು ಅದೇ ಸ್ಕೂಲ್ ಆಯ್ತಾ ಓಕೆ ಇವತ್ತು ಸ್ಕೂಲ್ ಇಲ್ವಾ ಇಲ್ಲ ಸ್ಕೂಲ್ ರಜಾನಾ ಯಾಕೆ ರಜೆ ಕೊಟ್ಟಿದ್ದಾರೆ ನಿಮ್ಗೆ ಯಾಕಂದ್ರೆ ಸ್ಕೂಲ್ ನಾವು ಥರ್ಡ್ ಸ್ಟ್ಯಾಂಡರ್ಡ್ ಹೋಗ್ತೀವಲ್ಲ ಅದಕ್ಕೆ ರಜೆ ಕೊಟ್ಟು ಎಂತ ಪೇಂಟ್ ಹೊಡ್ಲಿಕ್ಕೆ ಉಂಟಲ್ಲಿ ಓದ್ಲಿಕ್ಕ ಥರ್ಡ್ ಸ್ಟ್ಯಾಂಡರ್ಡ್ ಪಾಸ್ ಓಕೆ ನೀವು ಡ್ಯಾನ್ಸ್ ಮಾಡ್ಲಿಲ್ವಾ ಯಾವ ಸಾಂಗ್ ಯಾವ್ದು ಸೇಮ್ ಸಾಂಗ್ ವಿಚ್ ಸಾಂಗ್ ಅಗೇನ್ ಸೇಮ್ ಅವ್ರು ಹೇಳಿದ್ರು ಮಾರೆ ನಿಮ್ದು ಹೂ ಹೇಗೆ ಬರೋದು ಓಕೆ ರೆಡಿ ಫಸ್ಟ್ ಓಕೆ ರೆಡಿ 1 2 3 ಸ್ಟಾರ್ಟ್ ಮತ್ತೊಮ್ಮೆ ರೆಡಿ ಯಾವ್ದ್ರಿ ನಿಮ್ದು ಸಾಂಗ್ ಅರ್ಥ ಆಗ್ಲಿಲ್ಲ ನಂಗೆ ಮತ್ತೆ ನೆಕ್ಸ್ಟ್ ಜೈನ್ ಅಷ್ಟೇ ಗೊತ್ತು ಸೆಲೆಕ್ಷನ್ ಮಾಡಿದ್ಯಾರು ಡ್ರೆಸ್ ಅಮ್ಮ ಹೇಗೆ ಪಾಪನ ವೆರಿ ಪಾಪ ಶಾಂತಂ ಪಾಪಮ್ಮ ಅವ್ರೆಂತ ಹೇಳಿದ್ದು ಪಾಪ ಓಕೆ ಸೊ ಅಪ್ಪ ತುಂಬಾ ಪಾಪ ಓಕೆ ಯಾರಿದ್ದಾರೆ ಬೇರೆ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಅಜ್ಜಿ ಇಲ್ಲ ಅಕ್ಕ ಓಕೆ ಅಕ್ಕ ಏನ್ ಮಾಡೋದು ಓ ದೇವ ಇಂಜಿನಿಯರಿಂಗ್ ನೀವು ಕೂಡ ಇಂಜಿನಿಯರಿಂಗ್ ಮಾಡ್ತೀರಾ ಇಲ್ಲ ಮತ್ತೆ ಏನಾಗ್ತೀರಿ ನೀವು ಅಲ್ಲ ಇನ್ ಫ್ಯೂಚರ್ ಅಲ್ಲಿ ದೊಡ್ಡ ಆದ್ಮೇಲೆ ಗ್ರೇಟ್ ಕಂಗ್ರಾಚುಲೇಷನ್ ಸೂಪರ್ ಕ್ಲಾಪ್ಸ್ ಕೊಡಿ ಇವರಿಗೆ ಆರ್ಮಿಯಲ್ಲಿ ನೀವು ಆರ್ಮಿಗೆ ಜಾಯ್ನ್ ಆಗ್ತೀರಾ ನೀವು ಓಕೆ ಇದು ಯಾರು ಹೇಳಿದ್ದು ನಿಮ್ಗೆ ನಿಮ್ಮ ಓನ್ ಅಮ್ಮ ಹೇಳಿದಾ ಓಕೆ ಈಗ ನಿಮ್ಮ ಓನ್ ಇಂಟ್ರೆಸ್ಟ್ ಯಾವುದು ಡಾಕ್ಟರ್ ಆಗ್ಬೇಕಾ ನೀವು ಆರ್ಮಿ ಓಕೆ ಓನ್ ಇಂಟ್ರೆಸ್ಟ್ ಆರ್ಮಿ ಓಕೆ ಅದು ಖುಷಿ ಆಯ್ತು ನಮ್ಗೆ ಓಕೆ ಸೊ ಆರ್ಮಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು ಅದು ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಗೊತ್ತಿಲ್ಲ ಒಟ್ಟಾರೆ ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಲ್ವಾ ಓಕೆ ಗ್ರೇಟ್ ಓಕೆ
ಸೊ ಈಗ ನೀವು ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ, ಈಗ ಆರ್ಮಿ ಹೋಗ್ಲಿಕ್ಕೆ ಎಷ್ಟು ತುಂಬಾ ವರ್ಷ ಬೇಕಲ್ವಾ? 10th ಪಾಸ್ ಆಗ್ಬೇಕು, 7th ಪಾಸ್ ಆಗ್ಬೇಕು, 3rd ಪಾಸ್ ಆಗ್ಬೇಕು, 3rd ಅಲ್ಲಿ ಫೇಲ್ ಆದ್ರೆ ಆಗಲ್ಲ, 4th ಗೆ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ? ಸ್ವಲ್ಪ ಭಾರಿ ಯೋಚನೆ ಮಾಡ್ಬೇಕು ಮೈಂಡ್ ಅಲ್ಲಿ. ಓಕೆ, ನೀವು ತುಂಬಾ ಕಲಿಯೋದು ಸ್ವಲ್ಪ ಜಾಸ್ತಿ ಅಂತಲ್ಲ? ಇಲ್ವಾ, ಕಮ್ಮಿಯಾ? ಅಯ್ಯಯ್ಯ, ನಮ್ಗೆ ಗೊತ್ತಿಲ್ಲ ಜಾಸ್ತಿಗೆ. ತಕ್ಕ ಸಾಂಗ್ ತಕ್ಕ ಸಾಂಗ್. ಓಕೆ ಓಕೆ ಓಕೆ, ತಕ್ಕ ಸಾಂಗ್. ಎಕ್ಕ ಎಕ್ಕ ತಕ್ಕ 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 ಕಾಲೆ ಕಾಲೆ ಸಾಂಗ್, ಕಾಲೆ ಒಟಾರ ಸಾಂಗ್ ನೈ. ಏನಂತ ಹೇಳ್ಬೇಕು ಇವರಿಗೆ? ನೀವು ನಮ್ಗೆ ನಿಮ್ಗೆ ನಮ್ಗೆ ಏನೆಂದೆಂದು ಇವರಿಗೆ ಎಂದೆಂದು. ಓಕೆ ಓಕೆ, ತಕ್ಕ ಸಾಂಗ್. ಎಂತ ಹೇಳುದು ನೀವು? ತಕ್ಕ ಸಾಂಗ್. ಓಕೆ, ಕಂಟಿನ್ಯೂ ಮಾಡ್ತಿದ್ದೇನೆ ನಾನು. ಓಕೆ, ಲ್ಯಾಂಗ್ವೇಜ್ ಅನ್ನ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಇಲ್ಲ, ತಕ್ಕ ಸಾಂಗ್ ಅಂದ್ರೆ ನಿಮ್ಮ ಹತ್ರ ಹೇಳಿ ಅಂತ. ನಂಗೆ ಗೊತ್ತಿಲ್ಲ ಕೊಂಕಣಿ. ಕೊಂಕಣಿ ಗೊತ್ತಿಲ್ಲ, ನಾನು ಕಲಿಸ್ತೇನೆ ಬೇಕಾದ್ರೆ. ನಂದು ಫುಲ್ ಫ್ಲೂಯೆಂಟ್. ನಾವು उन्हें तक टीच करते ತಗೊಳ್ಳಿ ಟೀಚ್ करता हूं. टीच करता ಹಾ, ಟೀಚ್ ಮಾಡ್ತೀರಾ? ಹಾಗಾದ್ರೆ ಹೇಗೆ, ಯಾವ ತರ ಟೀಚ್ ಮಾಡ್ತೀರಾ ಹೇಳಿ ಇವರಿಗೆ? ಅವನಿಗೆ ಟೀಚ್ ಮಾಡಲಿಕ್ಕೆ 100 ಡೇಸ್ ಬೇಕು. ಓಕೆ, 100 ಡೇಸ್ ಬೇಕು. ಫಾರ್ ಮೀ 1 ಡೇ. ಯಸ್, ನಮ್ಗೆ ಅದು ಅರ್ಥ ಆಗ್ತದಲ್ವಾ ಕೊಂಕಣಿ? ಓಕೆ, ಸೊ ಮನೆಯಲ್ಲಿ ಈಗ ಏನು ನಾಯಿ ಇದೆಯಾ, ಬೆಕ್ಕಿದೆಯಾ, ಏನಿದೆ? ಏನಿಲ್ಲ, ಎಲಿಫೆಂಟ್ ಇದೆ ಅಂತ ಮನೆಯಲ್ಲಿ. ಎಲಿಫೆಂಟ್ ಫಿಟ್ ಆಗಲ್ವಾ? ಮೊನ್ನೆ ಹೇಳಿದ್ರೆ ಎಲಿಫೆಂಟ್ ಮನೆಯಲ್ಲಿ ಮನೆ ಒಳಗೆ ಉಂಟು ಹೇಳಿಲ್ವಾ? ಮತ್ತೆ ಯಾರ ಮನೇಲಿ ಈಗ ಎಲಿಫೆಂಟ್ ಇದ್ದದ್ದು? ನಿಮ್ಮ? ನೀವು ಸುಳ್ಳು ಹೇಳ್ಬೇಡಿ. ನಿಮ್ಮ ಮನೇಲಿ ಎಲಿಫೆಂಟ್ ಇದ್ದದಲ್ಲ ಅಲ್ವಾ? ಮತ್ತೇನಿದೆ, ಬೆಕ್ಕಿದ್ಯಾ, ನಾಯಿ? ಹೇಗೆ ಅದು ಕಾಗೆ ಕೂಗ್ತದೆ? ಉದಯಮ ಮತ್ತೊಮ್ಮೆ ಹೇಳಿ, ಕಾಗೆ ಹೇಗೆ ಕೂಗುದು? ಕಾಗೆ ಹೋಗಿಲ್ಲ, ಅದು ಕಪ್ಪು ಕಲರ್ ಆಗಿ ಸೇಮ್. ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಯ್ತಂತಲ್ಲ. ಕಾಗೆ ಕ್ರೋ, ಕಾ ಕಾ ಹೇಳುದು ಕಾಗೆ ಅಲ್ವಾ? ಈಗ ನೀವು ಕೋಗಿಲೆ ಹೇಗೆ ನಿಮ್ಗೆ ಇಷ್ಟ? ಕೋಗಿಲೆ ಅಂದ್ರೆ ಕೂ ಕೂ ಅಲ್ವಾ? ಕಾಗೆ ಅಂದ್ರೆ ಕಾ ಕಾ. ಎಲಿಫೆಂಟ್ ಹೇಗೆ ಮಾಡ್ತದೆ? ಅಬ್ಬಾಸ್ದಿ ಅವರೇ, ಇವ್ರದ್ದು ಎಲಿಫೆಂಟ್ ಭಯಂಕರ ಉಂಟು ಮಾರೆ. ಇವ್ರದ್ದು ಎಲಿಫೆಂಟ್ ನೋಡೋಣ ಹೇಗುಂಟು ಅಂತ. ಎಲಿಫೆಂಟ್ ಹೇಗೆ ಮಾಡ್ತದೆ? ನೀವು ಎಂತ ಇದು ಟ್ರಂಪೆಟ್ ಇಟ್ಕೊಂಡದ ಮತ್ತೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಮ ಎಲಿಫೆಂಟ್ ಹೇಗೆ? ನಮಗೆ ಎಲಿಫೆಂಟ್ ಇಲ್ಲ. ಅಲ್ಲ, ಎಲಿಫೆಂಟ್ ಮನೇಲಿ ಇಲ್ಲ. ಎಲಿಫೆಂಟ್ ಹೇಗೆ ಮಾಡ್ತದೆ? ಓ, ಅವ್ರದ್ದು ಬೇರೆ ಅಲ್ವಾ? 3 ಡಿಫ್ರೆಂಟ್ ಎಲಿಫೆಂಟ್ಸ್ ಅಲ್ವಾ? ಓಕೆ, ಡ್ಯಾಡ್ ಏನ್ ಮಾಡುದು? ಡೈಲಿ ತಂದೆಯವ್ರ ಹತ್ರ ಮಾತಾಡುದಿಲ್ವಾ ನೀವು? ಓಕೆ, ಒಂದ್ ಸೆಕೆಂಡ್. MC ಮಾಡುದವರು? MCT ಅಲ್ಲಿ ಏನ್ ಮಾಡುದು? ಅದು ಕಾರ್ಡ್ಸ್ ಆಡುದಾ? MCT ನಮಗೆ MCT ಅಲ್ಲಿ ವರ್ಕ್ ಮಾರುದು. ಓಕೆ, ವರ್ಕ್ ಮಾರುದು. ಯಸ್, ಮಾಡುದು. ಕಮ್ ಆನ್, ಯು ಕ್ಯಾನ್ ಸೇ ಇಟ್ ಅಗೇನ್. ಮಾಡುದು. ಯಸ್. ಓಕೆ, ನಿಮ್ಗೆ ಕನ್ನಡ ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ? ಓಕೆ, ಐ ನೋ, ಬಟ್ ನೀವು ನಂಗೆ ಕೊಂಕಣಿ ಕಲಿಸ್ಬೇಕು. ಜಾದ್ಗೆ ಕೊಂಕಣಿ ಅವಳಿಗೆ ಗೊತ್ತು ಸರ್. ಗೊತ್ತು, ಕಾಲ ಗೊತ್ತು, ಒಟ್ಟಾರೆ ಉಲಾಯ್ತಲ್ಲ. ಓಕೆ, ಎಸ್, ಕೊಂಕಣಿ ಗೊತ್ತು ಸರ್. ವೀಕ್ಷಕರೇ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಆಗ ಇವ್ರ ಜೊತೆ ನಾನು ಏನೋ ಮಾತಾಡ್ತಿದ್ದೆ. ಎಸ್, ವಿಚ್ ಸಾಂಗ್ ಮ್ಯಾನ್? ಓಕೆ, ವೈ ದಿಸ್ ಕೊಲವೆರಿ? ಕೊಲವರಿ ಡಿ. ಓಕೆ, ರೆಡಿ, 1 2 3 ಸ್ಟಾರ್ಟ್. ವೈ ದಿಸ್ ಕೊಲವರಿ ಡಿ. ಮಿಡ್ಲಲ್ಲಿ ಮ್ಯೂಸಿಕ್.
ಡಿಸ್ಟೆನ್ಸ್ ಇಲ್ಲ ಮೂನ್ ಹಾ. ವೈಟ್ ಮೂನ್ ಕಲರ್ ವೈಟ್ Yeah. ವೈಟ್ ಹ್ಮ್. ವೈಟ್ ಬ್ಯಾಕ್ ಗ್ರೌಂಡ್ ನೈಟ್ ಹಾ ಅಷ್ಟೇ. ಎಸ್ ಸೂಪರ್ 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 ಓಕೆ ಓಕೆ ರೆಡಿ 1 2 3 ಸ್ಟಾರ್ಟ್ सलाम रॉकी भाई हम्म। सलाम रॉकी भाई हम्म। तू है सबका भाई हम्म। तू है सबका भाई सलाम रॉकी भाई ನಂಗೆ ಓಕೆ ಸಲಾಮ್ ರಾಕಿ ಬಾಯ್ ಅಷ್ಟೇ ರೆಡಿ 1 2 3 ಸ್ಟಾರ್ಟ್ ನೋಡ ಮುಸುಕಿನ ಬಾನು ಐ ಕ್ಯಾನ್ ನಾಟ್ ರಿಪೀಟ್ ತಿರುಗದ ಫ್ಯಾನು ಎಸ್ ಸಿಂಗಲ್ ನ ಚಿಮ್ಮು ನೀನು ಹಾ ಸಬಿನಾ ಓಕೆ ಕರೆಕ್ಟ್ ಪ್ರವೀಣಿ ಎಸ್ ಓಕೆ ಮ್ಯೂಸಿಕ್ ಸೂಪರ್ ಓಕೆ ನೆಕ್ಸ್ಟ್ ಪ್ರವೀಣ ಹಾ ಓಕೆ ಐ ಕ್ಯಾನ್ ಸ್ಟಾಪ್ ಲಾಫಿಂಗ್ ಓಕೆ ನೆಕ್ಸ್ಟ್ ಬೆಳಿಗ್ಗೆ ಏನ್ ತಿಂಡಿ ನಿಮ್ಗೆ ಆಟ ನೋಡು ಒಬ್ಬ ಆಟ ನೂಡಲ್ಸ್ ಏವಾ ಸೊ ಇದು ಆಟ ನೂಡಲ್ಸ್ ಯಾಕೆ ತಿನ್ನೋದು ನೀವು ಜಾಸ್ತಿ ತಿಂತೀರಾ ಅಂತ ಆಟ ನೂಡಲ್ಸ್ ಇಲ್ವಾ ಫೇವ್ರೆಟ್ ಫುಡ್ ಯಾವ್ದು ಆಟ ನೂಡಲ್ಸ್ ಯಾ ಮತ್ತೆ ಮತ್ತೆ ಚಪಾತಿ ಮತ್ತೆ ಪನ್ನೀರ್ ಅಯ್ಯೋ ಮತ್ತೆ ಪನ್ನೀರು ಗ್ರೇಟ್ ಎಷ್ಟು ಚಪಾತಿ ತಿಂತೀರಾ ನೀವು ಒಮ್ಮೆಗೆ ಎರಡು ಅಷ್ಟೇ ಅಲ್ವಾ ಜಾಸ್ತಿ ಬೇಡ ಡಯಟ್ ಅಲ್ಲಿ ಇದ್ದೀರಾ ನೀವು ಇಲ್ಲ ಓಕೆ ಏನ್ ತಿಂತೀರಾ ಇವತ್ತು ಬೆಳಿಗ್ಗೆ ಏನ್ ತಿಂದ್ರಿ ಇವತ್ತು ದೋಸೆ ದೋಸೆ ಅದಕ್ಕೆ ದೋಸೆ ದೊಡ್ಡದಿತ್ತ ದೋಸೆ ಇಡ್ಲಿ ದೋಸೆನ ಇವತ್ತು ದೋಸೆ ದೋಸೆ ಮಾತ್ರ ಒಟ್ಟ ದೋಸೆಯಲ್ಲಿ ಇಲ್ಲ ಇಲ್ವಾ ಮತ್ತೆ ಎಲ್ಲಾ ಮನೆ ದೋಸೆ ತೂತೆ ಅಂತೆ ಅದು ಕಾವಲಿ ತೂತ ಗೊತ್ತಿಲ್ಲ ಓಕೆ ದೋಸೆಯಾ ಓಕೆ ದೋಸೆ ನೀವು ತಿಂದ್ರಿ ಎಷ್ಟು ಇವತ್ತು ತಿಂದ್ರಿ ಎರಡು ಓಕೆ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಮಸಾಲೆ ದೋಸೆ ಓಕೆ ಮಸಾಲೆ ದೋಸೆ ಬಾರಿ ಫೇವ್ರೆಟ್ ಓಕೆ ಮಸಾಲೆ ದೋಸೆ ಒಳ್ಳೆ ಬಾಜಿಯಲ್ಲಿ ಇತ್ತಲ್ಲ ಅದರಲ್ಲಿ ಓಕೆ ಯು ಲೈಕ್ ಮಸಾಲೆ ದೋಸೆ ಓಕೆ ಮತ್ತೆ ಎಷ್ಟು ವರ್ಷ ತಗೊಂಡು ಅಮ್ಮದದು ಓ ಅಮ್ಮದು ಅಮ್ಮ ಕೊಟ್ಟದ್ದು ಕೊಡುದು ಅವಳಿಗೆ ಇದು ಕೊಂಕಣಿ ಮೊಬೈಲ್ ಬೈಕ್ ಅಲ್ಲ ಮೊಬೈಲ್ ಮಕ್ಕದಿಲ್ಲ ಚೀನ್ ಮೊಬೈಲ್ ಅವ್ ಗೊತ್ತಾ ನಿಂಗೆ ಚೀನ್ ಮೊಬೈಲ್ ಬೈಕ್ ಅಲ್ಲೇ तीन मोबाईल बाईक तीन मोबाईल बाईक आणि तीनच मला मकदिल तिगल मोबाईल ओल्ड मोबाईल ಸರಿಯಾಗಿ ವೈ ಕೊಡೆ ಸ್ಟಾಕ್ ಹ್ಯಾಂಗ್ ಜೈನಾ ನೀವು ಸೈಂಟಿಸ್ಟ್ ಆಗ್ಬೇಕಂತ ಬಾರಿ ಯೋಚನೆ ಮಾಡ್ತಿದ್ದೀರಲ್ವಾ ಇಲ್ವಾ ಓಕೆ ನೀವೇನೋ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಲ್ವಾ ಓಕೆ ಅಂಡ್ ಈ ಪ್ಲಾನೆಟ್ಸ್ ಇದ್ ಬಗ್ಗೆ ಹೇಳ್ತೀರಾ ಲೀಸ್ಟ್ ಎಷ್ಟು ಪ್ಲಾನೆಟ್ಸ್ ಇದೆ 8 ಮತ್ತೆ ಇಲ್ಲಿ ಯಾರು ಹೇಳಿದ್ರು 16 ಉಂಟಂತ ಪ್ಲಾನೆಟ್ಸ್ ಇಲ್ವಾ ಓಕೆ 8 ಪ್ಲಾನೆಟ್ಸ್ ಒಂದೊಂದೊಂದು ಹೇಳಿ ಯಾವ್ದೆಲ್ಲ ಮರ್ಕ್ಯೂರಿ ವೀನಸ್ ಅರ್ತ್ ಮಾರ್ಸ್ ಜುಪಿಟರ್ ಆಕ್ಟಿವಾ ಸ್ಯಾಟರ್ನ್ ಪಲ್ಸರ್ ಯುರೇನಸ್ ಓಕೆ ನೆಪ್ಟ್ಯೂನ್ ಮತ್ತೆ ಪ್ಲೂಟೋ 9 ಅಲ್ಲ ರೀ ಅದು ಬ್ಲಾಸ್ಟ್ ಆಯ್ತಲ್ಲ ಅದು ಯಾವಾಗ ಬ್ಲಾಸ್ಟ್ ಮಾಡಿದ್ದು ಯಾವಾಗ ಲಾಸ್ಟ್ ಅವನು ಹೇಳಿದ್ದು ಲಾಸ್ಟ್ ಅಯ್ಯೋ ಬ್ಲಾಸ್ಟ್ ಅಲ್ವಾ ಓಕೆ ಹೇಗೆ ಬ್ಲಾಸ್ಟ್ ಆಗಿದ್ದ ಯಾರು ಮಾಡಿದ್ದು ಮರೆ ಬ್ಲಾಸ್ಟ್ ಓಕೆ ಇಷ್ಟು ಸಣ್ಣ ಮತ್ತೆ ಅದು ಔಟ್ ಆಫ್ ಸೋಲಾರ್ ಸಿಸ್ಟಮ್ ಅದಕ್ಕೆ ಓಕೆ ಸೊ ಔಟ್ ಆಫ್ ಸೋಲಾರ್ ಸಿಸ್ಟಮ್ ಮನೆದ್ ಸೋಲಾರ್ ಸಿಸ್ಟಮ್ ಹಾಳಾಗಿದ್ಯಾ ಇಲ್ಲ ಬಿಸಿ ನೀರ್ ಆಗ್ತದಲ್ಲ ಬಿಸಿ ನೀರ್ ಆಗ್ತದ ಓಕೆ ಈಗ ನೀವು ಏನೋ ಒಂದು ರ್ಯಾಪ್ ಸಾಂಗ್ ಹೇಳ್ತೀರ ಅಂತ ಹೇಳಿದ್ರಲ್ವಾ ಅಲ್ವಾ ಅವ್ರು ರ್ಯಾಪ್ ಸಾಂಗ್ ಎಂತದ್ದು ಹೇಳ್ತಾರಂತಲ್ಲ ರ್ಯಾಪ್ ಸಾಂಗ್ ಓಕೆ ರ್ಯಾಪ್ ಸಾಂಗ್ ರೆಡಿ ಓಕೆ ಹಾಫ್ ಓಕೆ ರ್ಯಾಪ್ ಸಾಂಗ್ ಹೇಳ್ತಾರೆ ಅದಾದ್ಮೇಲೆ ನೀವು ಹೇಳ್ಬೇಕು ಚೆನ್ನಾಗಿ ಹೇಳ್ಬೇಕು ಯಾವ ಸಾಂಗ್ ಅಂತ ಗೊತ್ತಿಲ್ಲ ಓಕೆ ರೆಡಿ ಕಾಪಿ ಮೀ ಓಕೆ ರೆಡಿ 1 2 3 ಸ್ಟಾರ್ಟ್ Hey yo, this is Papa Jake. If you wanna build a box, what you gotta start with some tape. I'm talking duct tape. Yeah, no make no mistake. You want your food to survive, so you can stay alive. Reinforcing cardboard right behind the harbor store. We keep finding more. In 24 hours, we gotta make something cool. A fort made of burn. Look, you know what we do. I'm talking box for baby. Only that much I know. ಇದು ಅದೇ ಅಲ್ವಾ ಓಕೆ ದಟ್ ಮಚ್ ಯು ನೋ ಓಕೆ ಸೂಪರ್ ಮತ್ತೊಮ್ಮೆ ಹೇಳ್ಬೋದಾ ಮತ್ತೊಮ್ಮೆ ಫಾಸ್ಟ್ ಆಗಿ ರೆಡಿ ಅಗೇನ್ ರೆಡಿ 1 2
3 start. Hey yo, this is Speak. Papa Jake. Yeah. If you want to build a box fort, you gotta have some tape. I'm talking duct tape. Yeah, Yeah. no mistake. I'm go. You. You and me. Oh, hey. Oh, hey, balle. Go. Yeah. No. No, yeah. ಆಯ್ತಾ ಸೂಪರ್. ನಂಗೆ ಖುಷಿ ಆಯ್ತು ನಿಮ್ದು ರ್ಯಾಪ್. ಯಾರು ಇದರಲ್ಲಿ ನೀವು ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಕಲ್ತದ? ಓಕೆ. ಯೂಟ್ಯೂಬ್ ಅಲ್ಲಿ ಹೇಗೆ ನೋಡುತ್ತೆ? ನಿಮ್ಮ ಹತ್ರ ಮೊಬೈಲ್ ಉಂಟಾ? ಅವಾಗ ಹೇಳಿದಲ್ಲ ಉಂಟು. ಯಾವ್ದು ಮೊಬೈಲ್? ವಿಚ್ ಮೊಬೈಲ್? Vivo. ವಿವೋ. Oh. ಹಾ, ವಿವೋ ಮೊಬೈಲ್. ಯಾರ್ದದ್ ಮೊಬೈಲ್ ನಿಮ್ಗೆ ಕೊಟ್ಟದು? ಅಮ್ಮದು. ಯೋ ಓನ್ ಮೊಬೈಲ್? ನಿಮ್ದು ಓನ್ ಮೊಬೈಲಾ? ಅದು ಅಮ್ಮದು ಓಲ್ಡ್ ಮೊಬೈಲ್. ಅದು ಹೇಗೆ ಸಿಕ್ತು ನಿಮ್ಗೆ ಅದು ಹೇಳಿ. ಅವರು हाँ तो आसो हाँ तीन है नवे मोबाइल बाइक ले मगिर तिगले हाँ तुका दिलेगी ओहो तुका इते मोबाइल हैंग सतेगी ना फुल स्पीड आसागी वही समझ ओके तिगले काले सांग ಎಂತ ಹೇಳಿದ್ ನೀವು? ನವೇ ಮೊಬೈಲ್ ಬೈಕ್ ಅಲ್ಲ. ಓಕೆ, ಅವರು ಮೊಬೈಲ್ ತಗೊಂಡಿದ್ದಾರೆ, ಒಂದು ಹೊಸ ಮೊಬೈಲ್ ತಗೊಂಡಿದ್ದಾರೆ. ಅದಾದ್ಮೇಲೆ ಅವರ ಮೊಬೈಲ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ. ಓಕೆ, ಆ ಮೊಬೈಲ್ ಅಲ್ಲಿ ಯೂಟ್ಯೂಬ್ ನಲ್ಲಿ ರ್ಯಾಪ್ ಸಾಂಗ್ಸ್ ಎಲ್ಲ ನೋಡಿ ನೀವು ಕಲ್ತದ್ದು. ಇವ್ರಿಗೊಂದು ಕ್ಲಾಪ್ಸ್ ಕೊಡಿ ಆಯ್ತಾ. ಸೂಪರ್ ಅಂಡ್ ವೆರಿ ನೈಸ್. ಅಂಡ್ ನಿಮ್ಮ ರ್ಯಾಪ್ ಅಂತೂ ಬಾರಿ ಖುಷಿ ಆಯ್ತು. ಓಕೆ, ನೀವೀಗ ಸಾಂಗ್ ಹೇಳ್ತೀರಾ? ಇಲ್ಲ, ನೀವು ಹೇಳಬೇಕು. ಇಲ್ಲ, ಯು ಶುಡ್ ಸೇ. ಓಕೆ, ಫಾಸ್ಟ್ ರೆಡಿ. ಯಾವ್ದಾದ್ರು ಮೂರು ಎಂತ ಹಕ್ಕಿಗಳು ಎಂತ ಹೇಳಿದ್ ನೀವಾಗ? ರಾಕಿ ಬಾಯ್. ರಾಕಿ ಬಾಯ್ ಆಯ್ತು. ಈಗ ನೆಕ್ಸ್ಟ್ ಹೇಳಿ. ನಿಮ್ ಮನಸ್ಸಲ್ಲಿ ಈಗ ಯೋಚನೆ ಮಾಡ್ತೀವಿ ಇವನೊಬ್ಬ ಎಂತ ಮಾರೆ ಅಲ್ಲ. ಹೇಳಿ ಈಗ ಹೇಳಿ. ರೆಡಿ 1 2 3 ಸ್ಟಾರ್ಟ್. ಹೇಳಿ ಹೇಳಿ. ಈಗ ಮೂರು ಹಕ್ಕಿಗಳು ಅಂತ ಏನೋ ಹೇಳಿದ್ರಿ ನೀವು. ಫಸ್ಟ್ ಪುಟಾಣಿ ಹಕ್ಕಿ ಹೇಳಿ. ರಾಂಗಾ? Putani. I forgot the song. Correct. But he did Putanaki. That's not Yeah. Ask for our music teacher. Then only. Yeah, ask for music teacher. I know. Not small O, big O. Okay, ready? 1 2 3 start. Ladies sing. Putani ನೀಲಿ ಹಕ್ಕಿ ಹಾಡು ಹಕ್ಕಿ ಹಾಡು ಚಂದ್ರನಿದಾನೆ ಬಾದಲ್ಲಿ ಗೆಳದಿಂದಳಡೆ ಸಾದಲ್ಲಿ ಬಾದಲ್ಲಿ ಗೆಳದಿಂದಳಲೆ ಸಾದಲ್ಲಿ ಬರಲೇಬೇಕು ನೀನಿಲ್ಲಿ ಹಾಡಾಡುವ ಮಾತಿನ ಮಲ್ಲಿ ಬರಲೇಬೇಕು ನೀನಿಲ್ಲಿ ಹಾಡಾಡುವ ಮಾತಿನ ಮಲ್ಲಿ ಬಿಗ್ಗೋ ಸೂಪರ್. ಈಗ ಎಲ್ರಿಗೂ ಅದು ಸೇಮ್ ಸಾಂಗ್ ಗೊತ್ತಿದೆ ಅಲ್ವಾ? ಓಕೆ, ಅದ್ಯಾಕೆ ನಿಮ್ಮ ಲೆಸನ್ಸಾ? ಇಲ್ಲ. ಮತ್ತೆ ಯಾರು ಕಲ್ಸಿದ್ ನಿಮ್ಗೆ? ಟೀಚರ್, ಮ್ಯೂಸಿಕ್ ಟೀಚರ್. ಸೊ ಟುಗೆದರ್ ಯು ಹ್ಯಾವ್ ಟು ಸಿಂಗ್ ನೌ. ಓಕೆ, ನಿಮ್ದು ಇದು ಸ್ವಲ್ಪ ಜಾಗ್ರತೆ ಮಾರೆ, ಅವ್ರಿಗೆ ಸ್ವಲ್ಪ ಸಿಟ್ಟು ಬರ್ತದೆ ಆಯ್ತಾ? ಅವ್ರದ್ದು ದೊಡ್ಡದುಂಟು ಅಲ್ಲಿ. ಓಕೆ, ರೆಡಿ ಅಗೇನ್. ನಿಲ್ಲಿ. ಓಕೆ, ಕ್ಯಾಮರಾ ನೋಡಿ ಅಲ್ಲಿ. ಓಕೆ, ವೀಕ್ಷಕರನ್ನು ನೋಡ್ಬೇಕು ಈಗ. ರೆಡಿ 1 2 3 ಸ್ಟಾರ್ಟ್. ಪುಟಾಣಿ ನೀನೆ ಹಕ್ಕಿ ರೇಜ್ ಯೋರ್ ವಾಯ್ಸ್. ಹಾಡು ಹಕ್ಕಿ ಹಾಡು ಚಂದನಿದಾನೆ ಬಾದಲ್ಲಿ ಬೆಳಗಿಂದೆಡೆಗೆ ಬಾದಲ್ಲಿ ಚಂದ್ರನಿದಾನೆ ಬಾದಲ್ಲಿ ಬೆಳಗಿಂದೆಡೆಗೆ ಬಾದಲ್ಲಿ ಬರಲೇಬೇಕು ನೀನಿಲ್ಲಿ ಹಾಡಾಡುವ ಮಾತಿನ ಮಲ್ಲಿ ಬರಲೇಬೇಕು ನೀನಿಲ್ಲಿ ಹಾಡಾಡುವ ಮಾತಿನ ಮಲ್ಲಿ ಪುಟಾಣಿ ನೀನೆ ಹಕ್ಕಿ ಆಡು ಹಕ್ಕಿ ಆಡು ಸೂಪರ್. ಯಾರು ನಿಮ್ಮ ಮ್ಯೂಸಿಕ್ ಟೀಚರ್?
Do you know? ಸುರೇಶ್, No. ಸತೀಶ್, No. ರಮೇಶ್, ದೆನ್ I don't know the name. ಇಷ್ಟು ಓ ಅಂತ ದೊಡ್ಡ ಓ ಕೊಟ್ಟಿದ್ದಾರೆ ಅಲ್ಲಿ, ಅವರ ಹೆಸರು ನೆನಪಿಡ್ಬೇಕಲ್ವಾ? ಯಾರಾಗಿರ್ಬೋದು ನಿಮ್ಮ ಮ್ಯೂಸಿಕ್ ಟೀಚರ್? ಗೊತ್ತಿಲ್ಲ. ನಂಗಂತೂ ಖುಷಿ ಆಯ್ತು ನಿಮ್ಮ ಸಾಂಗ್. ಇವ್ರಿಗೊಂದು ದೊಡ್ಡ ಕ್ಲಾಪ್ಸ್ ಕೊಡಿ. ಓಕೆ, ಸೊ ಕ್ಲಾಪ್ಸ್ 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 ಕ್ಲಾಪ್ಸ್. ನೀವು ಇನ್ನೊಂದು ಸಾಂಗ್ ಯಾವ್ದೋ ಹೇಳ್ತೀರಲ್ವಾ? ಈ ಮ್ಯೂಸಿಕ್ ಟೀಚರ್ ಇನ್ನೊಂದು ಸಾಂಗ್ ಕಳ್ಸಿದಾರಾ? ಯಾವ್ದು ಸಾಂಗ್ ಅದು? Gagari. ಗಗ 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 Gagari. Mama magari. ಯಬ್ಬಾ ಸೂಪರ್. ಅದು ಹೇಳ್ತೀರಾ? ಹಾ, ಓಕೆ 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 ಓಕೆ, ರೆಡಿ. ವಿಚ್ ಇಸ್ ದಟ್? ಗಗ ಗಗರಿ Gagari. Mama magari. Re sunny. ಓಕೆ ಓಕೆ ಓಕೆ, ಟುಗೆದರ್. ಓಕೆ, ರೆಡಿ, 1 2 3 ಸ್ಟಾರ್ಟ್. Gagari. Mama magari. Re sunny sunny sa 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 sa. Sunny sa 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 sa. Sunny sa sa sa. Sunny ಸಾ. sunny sa sa. ಅಷ್ಟೇ? No, there's more, but we forgot. ಓಕೆ ಓಕೆ, another song. ಕಲಿಸು. who is that? Kalisu Guru. ಓಕೆ ಓಕೆ, ಅದು ಸಾಂಗ್ ಹೇಳಿ. Kalisu. ಗಟ್ಟಿ. Kalisu. Raise your voice. Kalisu Sadguruwe ni kalisu. ಸುಳ್ಳಿನ ನಡುವೆ ನಾ ಸತ್ಯವನಾಡಡು ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಡು ಕಲಿಸು. ಸ್ವಾರ್ಥನ ನಡುವೆ ನೀ ಸ್ವಾರ್ಥಿಯ ನಡು ಕಲಿಸು. ಸ್ವಾರ್ಥನ ನಡುವೆ ನೀ ಸ್ವಾರ್ಥಿಯ ನಡು ಕಲಿಸು. ಅಂಜಿನ ನಡುವೆ ಧೀರದ ನಡು ಕಲಿಸು. ಅಂಜಿನ ನಡುವೆ ಧೀರದ ನಡು ಕಲಿಸು. ಅರೆಯ ದುಷ್ಟರ ನಡು ಕಲಿಸು. ಅರೆಯ ದುಷ್ಟರ ನಡುವೆ ದಾನ ನಾಡನು ಕಲಿಸು. ಕಲಿಸು ಗುರುವೇ ಕಲಿಸು. ಕಲಿಸು ಸದ್ಗುರುವೇ ನೀ ಕಲಿಸು. with the my yeah big. O is big and la is big, no? my throat is gone. yeah ಸೂಪರ್ ಆಯ್ತಾ? ಯಾರದು ನಿಮ್ಮ ಸರ್ಗೆ? ನಮ್ ಸರ್ ಮ್ಯಾಮ ಎಂತ ಹೆಸರು ಎಂತ ಅವ್ರದ್ದು? ಅವ್ರದ್ದು ಗೊತ್ತಿಲ್ಲ. ಮ್ಯೂಸಿಕ್ ಟೀಚರ್ ಅವರು? ಓಕೆ, ಒಳ್ಳೆ ಟೀಚ್ ಮಾಡ್ತಾರಲ್ಲ. ನಮ್ಗೆ ಟೀಚ್ ಮಾಡ್ತಾರ ಅವ್ರು ಬಂದು? ನೀವು ಬಂದ್ರೆ ನಮ್ಮ ಸ್ಕೂಲಿಗೆ ಬರ್ಬೇಕಾ? ಯಾಕೆ ಬರ್ಬೇಕಾ ನಾನು? ಯಾಕೆ ಈ ಸ್ಕೂಲಲ್ಲಿ ಇಲ್ಲ. ಯಾವ್ದು? ನೀವು ನಮ್ಮ ಸ್ಕೂಲಲ್ಲಿ ಇಲ್ಲ. ಹೆಂಗ ಅರ್ಥ ಆಗ್ಲಿಲ್ಲ. ಯಾವ್ದು ನ್ಯೂ ಮ್ಯಾಮ್? ನೀವು ನಮ್ಮ ಸ್ಕೂಲಲ್ಲಿ ಇಲ್ಲ. ಅದೇ ನಾನು ಸೇರ್ತೇನೆ ನಿಮ್ ಕ್ಲಾಸಿಗೆ. ಓಕೆ, ದೊಡ್ಡವರು. ಯಾರು ದೊಡ್ಡವ್ರು ಹೇಳಿದ್ ಮಾರ? ಗಡ್ಡ ಬಂದ್ರೆ ದೊಡ್ಡವರಾ? ಹೌದು, ಅಂಕಲ್. ಎಂತ ಅಂಕಲ? ವೀಕ್ಷಕರೇ, ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್. ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಆಗ ಇವ್ರ ಜೊತೆ ನಾನು ಏನೋ ಮಾತಾಡ್ತಿದ್ದೆ. ಓಕೆ ನಂದನ್, ನಿಮ್ಮ ಅಮ್ಮನ ಹತ್ರ ಈಗ ಮಾತಾಡ್ಲಿಕ್ಕಿದೆ. ನಿಮ್ದು ಕಂಪ್ಲೀಟ್ ಲೈಫ್ ಹಿಸ್ಟ್ರಿ ಅವರಿಗೆ ಹೇಳ್ತಾರೆ, ಆಯ್ತಾ? ನೀವು ಸೈಂಟಿಸ್ಟ್ ಆಗ್ತೀರಾ, ಡಾಕ್ಟರ್ ಆಗ್ತೀರಾ, ಇಂಜಿನಿಯರ್ ಆಗ್ತೀರಾ, ಇಂಜಿನಿಯರಿಂಗ್ ಅಲ್ಲ, ಅದು ಕಲಿಬೇಕಲ್ವಾ? ಅದು ಆಗ್ತೀರಾ, ಇದಾಗ್ತೀರಾ, ಯಾವ್ದಂತ ಗೊತ್ತಿಲ್ಲ. ಅಮ್ಮನ ಹತ್ರ ಕೇಳ್ತೇನೆ. ಓಕೆ, ಅಮ್ಮನ ಹೆಸರೇನು? ಶುಭಮಂಗಲಂ ಅಲ್ಲ, ಶುಭಲಕ್ಷ್ಮಿಯಾ? ಓಕೆ, ಸೇ ಹಾಯ್. ಹಾಯ್ ಮಾಮ್. ಗಟ್ಟಿ ಹೇಳಿ. ಹಾಯ್ ಮಮ್ಮಿ. ಹಾಯ್ ಅಮ್ಮ. ಅಮ್ಮ ಅಂತ ನೀವು ಮನೇಲಿ ಯಾವ ತರ ಕರೆಯೋದು? ಅಮ್ಮ. ಹಾಯ್ ಅಮ್ಮ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಶುಭಲಕ್ಷ್ಮಿ. ಓಕೆ, ಗ್ರೇಟ್. ಅಂಡ್ ಇವ್ರ ಮನೇಲಿ ಹೇಗೆ? ತುಂಬಾ ಸೈಲೆಂಟ್ ಅಂತ? ಸ್ವಲ್ಪ. ನೀವು ಸ್ವಲ್ಪ ಹೇಳುವ, ಸ್ವಲ್ಪ ಮಾತು ಜಾಸ್ತಿ. ಇವ್ರಿಗೆ ಡೌಟ್ ಆಗ್ತಾ ಉಂಟ್ರಿ, ನಾವು ಮಾತು ಜಾಸ್ತಿಯಾ? ನೀವು ಮಾತು ಜಾಸ್ತಿಯಾ? ನೀವು ಮಾತು ಜಾಸ್ತಿಯಾ? ಸ್ಕೂಲಲ್ಲಿ ಅಲ್ಲ ನೋಡಿ, ಮನೇಲಿ ಮಾತ್ರ. ಸ್ಕೂಲಲ್ಲಿ ಮಾತು ಸ್ವಲ್ಪ ಕಮ್ಮಿ ಅಲ್ವಾ? ಓಕೆ, ಇವ್ರ ಫೇವ್ರೆಟ್ ಫುಡ್ ಯಾವುದು? ಜಾಸ್ತಿಯಾಗಿ ಬೆಳಿಗ್ಗೆ ಏನ್ ತಿಂಡಿ ಮಾಡಿ ಕೊಡ್ತೀರಾ?
ಚಪಾತಿ ಪುಳಿಯೋಗರೆ ಅಷ್ಟೇ ಅಲ್ವಾ? ಬೇರೆನೂ ಮಾಡ್ತೀನಿ. ಬೇರೆ ಮಾಡ್ತೀರಿ? ದೋಸೆ ಎಲ್ಲ ಇಷ್ಟ ಆಗಲ್ಲ. ದೋಸೆ ಎಲ್ಲ ಇಷ್ಟ ಆಗಲ್ಲ? ಹೌದಾ ರೀ, ದೋಸೆ ಇಷ್ಟ ಆಗಲ್ಲ ನಿಮ್ಗೆ? ಹೌದಾ, ಓಕೆ. ಬಟ್ ಗ್ರೇಟ್. ಇವ್ರು ಏನೋ ಗೊತ್ತಿಲ್ಲ, ಇವತ್ತು ಮಾತಾಡೋದು ಕಮ್ಮಿ ಅಂತಲ್ಲ ಇಲ್ಲಿ, ನನ್ನ ಹತ್ರ ಮಾತಾಡೋದು ಕಮ್ಮಿ ಆಯ್ತಾ ಅಂತ ಅಲ್ಲ? ಓಕೆ ಗ್ರೇಟ್. ಇವರು ನಿಮ್ಮ ಪ್ರಕಾರ ಸೈಂಟಿಸ್ಟ್ ಆಗ್ತಾರ ಅಂತ ಅಲ್ಲ? ಸ್ವಲ್ಪ ಇಂಟ್ರೆಸ್ಟ್ ಇದೆ. ಓಕೆ ಎಸ್. ಈಗ ಮರ್ಕ್ಯೂರಿ, ಜುಪಿಟರ್, ಆಕ್ಟಿವ್ ಎಲ್ಲ ಹೇಳಿದ್ರು, ಪಲ್ಸರ್ ಅಲ್ಲ? ತುಂಬಾ ಖುಷಿ ಆಯ್ತು ನಿಮ್ಮದು, ಎಲ್ರಿಗೂ ಕಳ್ಸಿದ್ದಾರೆ, ಅದು ಖುಷಿ ಆಯ್ತು ನಂಗೆ. ಓಕೆ, ನೀವು ಟೀಚರ್ ಆಗ್ತೀರಾ ಸೈಂಟಿಸ್ಟ್ ಆಗ್ತೀರಾ? ಟೀಚರಾ? ಇಲ್ಲ. ಓಕೆ, ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಇವರು? ನಿಮ್ಮ ಒಂದು ಆಸೆ? ಅವನಿಗೆ ಬಿಟ್ಟಿದ್ದು. ಓಕೆ, ಅವನಿಗೆ ಬಿಟ್ಟಿದ್ದು. ಓಕೆ, ನಿಮ್ಗೆ ಬಿಟ್ಟಿದ್ದಂತೆ. ನೀವ್ ಏನಾಗ್ತೀರಿ ಮಾರೆ? ಓಹ್, ಆರ್ಮಿ ಮೇನ್. ಓಕೆ ಓಕೆ ಗ್ರೇಟ್. ಸೊ ಆರ್ಮಿ ಆಗ್ಲಿ. ಸೊ ಕೆಲವು ಮಕ್ಕಳು ಆತರ ಯೋಚನೆ ಮಾಡೋದು ಸ್ವಲ್ಪ ಕಮ್ಮಿ, ಆದ್ರೂ ಇವರು ಯೋಚನೆ ಮಾಡಿದಾರೆ, ಅದು ಖುಷಿ ಆಗುತ್ತೆ. ಓಕೆ, ಇವರ ತಂದೆಯವರು ಏನ್ ಮಾಡೋದು? ಅವರು ಕಾಲೇಜಲ್ಲಿ ಪ್ರೊಫೆಸರ್. ಹೌದಾ? ಓಕೆ ಓಕೆ, ಹೇಳಿದ್ರಿ ನೀವು, ಕರೆಕ್ಟ್ ಹೇಳಿದ್ರಿ ಅಲ್ವಾ? ಓಕೆ. ಸೊ ಮತ್ತೆ ಫ್ಲಾಗ್ ಎಲ್ಲಿ ನೋಡಿದ್ರು, ಎಲ್ಲಿ ನಿಂತ್ಕೊಂಡು ಸೆಲ್ಯೂಟ್ ಮಾಡ್ತೀವಿ. ಓಹೋ ಓಕೆ. ಫ್ಲಾಗ್ ಎಲ್ಲಿ ಇದ್ರು ಕೂಡ, ಇಂಡಿಯನ್ ಫ್ಲಾಗ್ ಎಲ್ಲಿ ಇದ್ರು ಸೆಲ್ಯೂಟ್ ಕೊಡ್ತೀರಾ? ಓಕೆ ಸೂಪರ್. ನಿಮ್ಮ ಅದೊಂದು ಬುದ್ಧಿ ಕಂಟಿನ್ಯೂ ಇರ್ಲಿ, ಆಯ್ತಾ? ಓಕೆ, ಆಲ್ ದಿ ಬೆಸ್ಟ್ ಮೇಡಮ್. ಓಕೆ, ಥ್ಯಾಂಕ್ ಯು. ಆರ್ಯನ್. ಆರ್ಯನ್ ಸ್ಪೆಲ್ಲಿಂಗ್? ARYAN. ಅದೇ ಆರ್ಯನ್. ಆರ್ಯನ್ ಅಲ್ವಾ? ಓಕೆ. ಅಮ್ಮನ ಹತ್ರ ಹಾಯ್. Hi. ಹಾಯ್ ಹಾಯ್ ಅಮ್ಮ. Hi, Amma. ಓಕೆ, ತಂಗಿ ಹಾಯ್ ಹೇಳಿ. Hi, Aleka. ಅಲೆಕ್ಕಾ. ಓಕೆ, ಗಟ್ಟಿ ಹೇಳಿ. Hi. ಹಾಯ್ ಹಾಯ್. ಓಕೆ, ಸೊ ಗ್ರೇಟ್. ಅಮ್ಮನ ಹತ್ರ ಈಗ ಮಾತಾಡ್ಬೇಕು. ಓಕೆ, ನೀವೇನು ಆಗದಿಂದ ಸುಳ್ಳು ಹೇಳಿದ್ರ ಸತ್ಯ ಹೇಳಿದ್ರ ಅಂತ ಗೊತ್ತಾಗ್ಬೇಕಲ್ಲ? ಹಾ, ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನೇತ್ರಾವತಿ. ಓಕೆ ಗ್ರೇಟ್. ಹೇಗೆ ಇವ್ರ ಮನೆಯಲ್ಲಿ? ನಾಟಿ ಸ್ವಲ್ಪ. ನಾಟಿ ಸ್ವಲ್ಪ. ಮನೇಲಿ ಇರ್ತಾರೆ ಇವರು? ಬೆಳಿಗ್ಗೆ ಹೋದ್ರೆ ಈಗ ರಜೆ ಟೈಮಲ್ಲಿ ಎಲ್ಲ? ರಜೆ ಟೈಮಲ್ಲಿ ಹೊರಗಡೆ ಜಾಸ್ತಿ ಸೈಕ್ಲಿಂಗ್. ಓಹ್, ಯಾವ ಸೈಕಲ್ ರೀ ಅದು? Rambo. ರ್ಯಾಂಬೋ. ಓಕೆ, ರ್ಯಾಂಬೋ ಇವರು ಸೈಕಲ್. ಓಕೆ, ಏನಾಗ್ಬೇಕು ಇವ್ರ ಫ್ಯೂಚರ್? ಏನಾಗ್ತಾರೆ ಅಂದ್ರೆ ಕೆಲವೊಂದ್ಸತಿ ಒಂದು ಆಸೆ ಇರುತ್ತಲ್ಲ. ಅಂದ್ರೆ ಅವನಿಗೆ ಸ್ಪೋರ್ಟ್ಸ್ ತುಂಬಾ ಇದಿದ್ದಾನೆ. ಓಕೆ. ಸ್ಪೋರ್ಟ್ಸ್ ಅಲ್ಲಿ ಸೊ ಇದು ಸ್ಟಡೀಸ್ ಅಲ್ಲೂ ಚೆನ್ನಾಗಿದ್ದಾನೆ. ಅವನಿಗೆ ಅದು ಎರಡು ಇದು ಅಂದ್ರೆ ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ತಾರೆ ಅಲ್ವಾ? ಓಕೆ, ಈ ಸ್ಪೋರ್ಟ್ಸ್ ಅಲ್ಲಿ ಯಾವ್ದು ತುಂಬಾ ಇಂಟ್ರೆಸ್ಟ್ ಇವ್ರಿಗೆ? ಸ್ಪೋರ್ಟ್ಸ್ ಅಲ್ಲಿ ಟೆನ್ನಿಸ್. ಓಕೆ, ಇದು ರನ್ನಿಂಗ್ ರೇಸ್ ಎಲ್ಲ ಓಡುದು? ರನ್ನಿಂಗ್ ಚೆನ್ನಾಗಿ ಮಾಡ್ತಾರೆ. ಕಂಪೌಂಡ್ ಹಾರೋದು, ಹರ್ಡಲ್ಸ್ ಇಲ್ಲ ಅದು ಮಾಡಲ್ಲ ನೀವು ಅಲ್ವಾ? ಏನ್ ಇಷ್ಟ ಇವರಿಗೆ ಬೆಳಿಗ್ಗೆ ತಿಂಡಿ? ನೂಡಲ್ಸ್. ಅದೇ ನೀವು ನೂಡಲ್ಸ್ ತರ ಆದದ್ದು ನೀವು ಅಲ್ವಾ? ನೂಡಲ್ಸ್ ಜಾಸ್ತಿ ತಿಂತೀರಿ? ಮಶ್ರೂಮ್ ನೂಡಲ್ಸ್. ಓಕೆ. ಅಲ್ಲ, ನೀವು ಅಜ್ಜಿ ಮನೆಗೆಲ್ಲ ಹೋಗುದಿಲ್ವಾ? ಹೋಗ್ತೀರಿ? ಯಾರ ಜೊತೆ ಹೋಗ್ತೀರಾ ಜಾಸ್ತಿಯಾಗಿ? ಯಾರು? ಮತ್ತೆ ಇವ್ರ ತಂಗಿ? ತಂಗಿಯನ್ ಬಿಟ್ಟು ಹೋಗ್ತೀರಾ ಇಲ್ವಾ? ಯಾಕೆ? ಆಲ್ಸೋ ಅವ್ರು ನಿಮ್ಮ ಫ್ಯಾಮಿಲಿ ಅಲ್ವಾ? ಓಕೆ, ತುಂಬಾ ಇಷ್ಟ ನಿಮ್ಗೆ ತಂಗಿ? ಓಕೆ, ಅವ್ರಿಗೆ ಹೇಗೆ? ಇವ್ರಿಗೆ ತುಂಬಾ ಇಷ್ಟ ಅವರು ನಿಮ್ಗೆ? ಗೊತ್ತಿಲ್ಲ, ಅವ್ರ ಹತ್ರ ಕೇಳಿ. ಇಷ್ಟನಾ? ಹೇಗೆ ಜೋರಿದ್ದಾರೆ ಇವರು? ಅಣ್ಣ ಪಾಪನಾ? ಓಕೆ, ಇವ್ರು ಏನ್ ಹೆಲ್ಪ್ ಮಾಡ್ತಾರೆ ಇವರು ನಿಮ್ಗೆ? ಏನಾದ್ರು ತಂದು ಕೊಡ್ತಾರೆ? ಹೌದು. ಏನ್ ಗಿಫ್ಟ್ ಕೊಟ್ಟಿದ್ರು ಮೊನ್ನೆ ಬರ್ತ್ಡೇಗೆ? ಹೌದಾ? ಇನ್ನೊಂದು ಪೆನ್ಸಿಲ್, 2 ಎಕ್ಸ್ಟ್ರಾ. ಓಕೆ, ಎಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹೆಸರು? ದೇವಿನ್. ಓಕೆ, ದೇವಿನ್. ಓಕೆ, ದೇವಿನ್. ಓಕೆ, ಡನ್. ಎಸ್, ಸೇ ಹಾಯ್. ಹಾಯ್ ಅಮ್ಮ. ಓಕೆ, ನೀವು ಅಷ್ಟು ಸಿಟ್ಟಿಂದ ಕೇಳ್ಬೇಡಿ ಮಾರ, ಅಷ್ಟು ಸಿಟ್ಟಿಂದ ಕೇಳ್ಬೇಡಿ. ಹಾಯ್ ಮಾಮ್. ಓಕೆ ಓಕೆ, ಸೂಪರ್. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ಓಕೆ. ಸೊ ಮನೆಯಲ್ಲಿ ರ್ಯಾಪ್ ಎಲ್ಲ ಜಾಸ್ತಿ ಅಂತ, ರ್ಯಾಪ್ ಸಾಂಗ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನೀವು ಒಂದು ಮೊಬೈಲ್ ಕೊಟ್ರಿ ಅಂತ ಇವರಿಗೆ, ಗಿಫ್ಟ್ ಆಗಿ ಕೊಟ್ಟದ? ಹೌದಾ? ಓಕೆ, ಗಿಫ್ಟ್ ಆಗಿ ಕೊಟ್ಟದ್ ನಿಮ್ಗೆ ಅಲ್ವಾ ಮೊಬೈಲು? ಎಸ್. ಅಂಡ್ ರ್ಯಾಪ್ ಸಾಂಗ್, ಸಿಂಗಿಂಗ್ ಎಲ್ಲ ಮಾಡ್ತಾ ಇರ್ತಾರ ಮನೆಯಲ್ಲಿ? ಓಕೆ, ನಿಮ್ಗೆ ಕಲಿಸ್ತಾರ ರ್ಯಾಪ್ ಸಾಂಗ್ ಎಲ್ಲ? ಇಲ್ಲ. ಓಕೆ. ಸೊ ಇವರ ತಂದೆಯವರು ಏನ್ ಮಾಡುದು? ಹೌದಾ? ಓಕೆ ಓಕೆ. ಸೊ ನೀವು ಪಾಪ ಅಂತೆ ತುಂಬಾ, ಹೌದಾ? ಇದು ನಂಗೆ ಗೊತ್ತಿಲ್ಲ. ಹೌದಾ? ವೈ ಪಾಪ? She doesn't scold me too much. Too much? No, she doesn't scold me too much because I don't do anything bad too much. Andre, that's the meaning. Okay, that's the meaning. What's the definition? ಡೆಫಿನೇಷನ್ ಬೇಡ, ಮೀನಿಂಗ್. ಓಕೆ, ಎಸ್. ಸೊ ಮೀನಿಂಗ್ ಹೇಳಿದ್ರಿ. ಓಕೆ, ಅವ್ರ ಅಮ್ಮ ಜಾಸ್ತಿ ನಿಮ್ಗೆ ಬೈಯೋಲ್ಲ? ಓಕೆ, ಯಾರು ಜಾಸ್ತಿ ಬೈಯೋದು ಮನೆಯಲ್ಲಿ? ಯಾರು ಜಾಸ್ತಿ ಬೈಯೋದಿಲ್ಲ. ಓಕೆ,
ಯಾರೇ ಜಾಸ್ತಿ ಬೈಯುವುದಿಲ್ಲ. ಓಕೆ ಗ್ರೇಟ್. ಅಂಡ್ ಕನ್ನಡ ಸ್ವಲ್ಪ ಕಮ್ಮಿ ಅಲ್ವಾ? ಇಂಗ್ಲಿಷ್, ಕೊಂಕಣಿ ಮತ್ತೆ ಹಿಂದಿ. ಹಿಂದಿ ಮಾತಾಡ್ತೀರಾ? ಹಿಂದಿ ಒಳ್ಳೆ ಬರುತ್ತೆ. ನಾನ್ ಮಾತಾಡ್ಬೋದಿದ್ದಲ್ಲ ಹಿಂದಿ. ವಾಟ್ ಏ ಕ್ಯಾ ಯಾರ್ ಶಾ. ಓಕೆ ಸೂಪರ್. ಅಂಡ್ ಮೇಡಮ್ ಏನಾಗ್ಬೇಕು ಇವರು ಫ್ಯೂಚರ್ ಅಲ್ಲಿ? ಅವನಿಗೆ ಅದೇ ಮಿಲಿಟರಿ ಹಾಕ್ಬೇಕಂತ ಇದೆ ನನಗೆ. ಓಕೆ, ನಿಮ್ಮ ಓನ್ ಇಂಟ್ರೆಸ್ಟ್ ಅಲ್ಲ ಅವರು? ನಾನು ಮೊದಲಿಂದ ಅದೇ ಅಂಬಿಷನ್, Okay. ಅವನಿಗೂ ಅದೇ ಇಂಟ್ರೆಸ್ಟ್ ಇದೆ. ಓಕೆ, ಅದೇ ಇಂಟ್ರೆಸ್ಟ್ ಮನಸ್ಸಲ್ಲಿ ಇತ್ತು, Okay. ಅವನಿಗೆ ಇಂಟ್ರೆಸ್ಟ್ ಇದೆ. ಓಕೆ ಗ್ರೇಟ್. ಇಲ್ಲಿ ಅವರು ಕೂಡ ಸೇಮ್, ಇವ್ರು ಕೂಡ ಅಲ್ವಾ? ನೀವು ಮಾತಾಡ್ತೀರಾ ಡೈಲಿ ಇದ್ರ ಬಗ್ಗೆ? ಆರ್ಮಿ ಸೇರುದು ಅದು ಇದು ಏನಿಲ್ಲ? ಇಲ್ಲ ಇಲ್ಲ ಅಲ್ವಾ? ಓಕೆ ಎಸ್. ಈಗ ಅಮ್ಮನಿಗೆ ಜಾಸ್ತಿಯಾಗಿ ನೀವು ಹೇಳೋದಿಲ್ಲ ಇದು ಫೇವ್ರೆಟ್ ಫುಡ್, ಯಾವ ಫೇವ್ರೆಟ್ ಫುಡ್ ನೀವು ಜಾಸ್ತಿಯಾಗಿ ಮಾಡ್ತೀರಾ? ಅವನು ಮನೆದ್ದೆ ಮನೆದ್ದೆ ಹೊರಗಡೆ ತುಂಬಾ ತಿನ್ನಲ್ಲ. ಮಸಾಲ ದೋಸೆ ಅಂತ ಇಂಟ್ರೆಸ್ಟ್ ಇದೆ. ಓಕೆ, ಮಸಾಲ ದೋಸೆ. ರ್ಯಾರ್. ಮಸಾಲ ದೋಸೆ ಮಾಡ್ತಾರಾ? ನಾನು ಮನೇಲಿ ಮಾಡ್ತೇನೆ. ಓಕೆ, ಅಲ್ಲಿ ಇವ್ರು ಮಾಡ್ತಾರಾ? ಇಲ್ಲ ಅಲ್ಲ. ನೀವು ಮಾಡಲ್ಲ ಮಸಾಲ ದೋಸೆ? ಇಲ್ಲ. ಮಾಡಿ ನಾ ಮಾಡಿದೆ, ಅದು ಮಸಾಲೆ ದೋಸೆ ಬ್ಲ್ಯಾಕ್ ಆಗದೆ. ಕರೆಕ್ಟ್, ಗೊತ್ತಾಯ್ತು. ಕಾವಲಿ ಬ್ಲ್ಯಾಕ್ ಅಲ್ಲ, ಹಾಗಾಗಿ ಬ್ಲ್ಯಾಕ್ ಆಗದೆ. ಓಕೆ ಸೂಪರ್. ಅಂಡ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂದನ್, ಇದು ಇಟ್ಕೊಳ್ಳಿ ಥ್ಯಾಂಕ್ ಯು. ನಮ್ಮ ಸೈಡಿಂದ ಅಂದ್ರೆ ವಿ ಬಜರ್ ಕಡೆಯಿಂದ. ಓಕೆ, ನಿಮ್ಮೊಂದು ಗಿಫ್ಟ್ ಇದೆ. ನೀವು ಬಂದದಕ್ಕೆ ಥ್ಯಾಂಕ್ಸ್ ಆಯ್ತಾ? ಅಂಡ್ ಯಾವಾಗ ಬರ್ತೀರಾ ನೆಕ್ಸ್ಟ್? ನಾಳೆ ಬನ್ನಿ. ಓಕೆ, ತುಂಬಾ ಮಾತಾಡಿದ್ರಿ, ಖುಷಿ ಆಯ್ತು ನಿಮ್ಮ ಹತ್ರ. ಅಂಡ್ ಸೈಂಟಿಸ್ಟ್ ಆಗ್ತೀರಾ, ಆರ್ಮಿಯಲ್ಲಿ ಜಾಯ್ನ್ ಆಗ್ತೀರಾ ಗೊತ್ತಿಲ್ಲ ನಂಗೆ. ಆಲ್ ದ ಬೆಸ್ಟ್ ನಿಮ್ಮ ಲೈಫಿಗೆ. ಓಕೆ ಆರ್ಯನ್, ತಗೊಳ್ಳಿ, ವಿ ಬಜರ್ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮ್ಗೆ. ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಇದು ಹಲ್ಲು ನೆಕ್ಸ್ಟ್ ಬರುವಾಗ ಬರುತ್ತಾ? ಎಷ್ಟು, ಒಂದು 4 ವರ್ಷ ಬೇಕಾ? ಗೊತ್ತಿಲ್ಲ, ಅದು ಹಲ್ಲ ಹತ್ರ ಕೇಳಿ ಅಲ್ಲ. ಕರೆಕ್ಟ್. ಓಕೆ, ಸೊ ಇನ್ ಯಾವಾಗ ಬರ್ತೀರಾ? ಅದೇ ನೆಕ್ಸ್ಟ್ ಟೈಮ್ ಡೌಟ್ ಅಂತಲ್ಲ. ಓಕೆ ಎಸ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಏನಾಗ್ತೀರಿ ನೀವು ಫ್ಯೂಚರ್ ಅಲ್ಲಿ? ಸ್ಪೋರ್ಟ್ಸ್. ಓಕೆ ಗ್ರೇಟ್. ಅಂಡ್ ಆಲ್ ದ ಬೆಸ್ಟ್ ನಿಮ್ಗೆ. ಓಕೆ ಯಾ ಥ್ಯಾಂಕ್ ಯು ವಿ ಬಜರ್. ಮತ್ತೊಮ್ಮೆ ಹೇಳಿ. ಥ್ಯಾಂಕ್ ಯು ವಿ ಬಜಾರ್. ಓಕೆ ಗ್ರೇಟ್, ಥ್ಯಾಂಕ್ ಯು, ಬಾಯ್. ದೇವಿನ್, ವಿ ಬಜಾರ್ ಕಡೆಯಿಂದ ನಿಮ್ಗೆ ಒಂದು ಗಿಫ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ನಿಮ್ಮ ರ್ಯಾಪ್ ಸಾಂಗ್ ಕೂಡ ತುಂಬಾ ಖುಷಿ ಆಯ್ತು. ಅಂಡ್ ನೆಕ್ಸ್ಟ್ ಯಾವಾಗ ಬರ್ತೀರಾ? ಅದನ್ನ ನೆಕ್ಸ್ಟ್ ಟೈಮ್. ಓಕೆ, ನೆಕ್ಸ್ಟ್ ಟೈಮ್. ಓಕೆ, ಸೊ ಕೊಂಕಣಿಯಲ್ಲಿ ಒಂದು ಹೇಳಿ, ನಾನು ನೆಕ್ಸ್ಟ್ ಟೈಮ್ ಬರ್ತೇನೆ, ನೆಕ್ಸ್ಟ್ ಸಂಡೇ ಬರ್ತೇನೆ. ನೆಕ್ಸ್ಟ್ ಟೈಮ್ ಎತ್ತಾ ನೆಕ್ಸ್ಟ್ ಟೈಮ್ ಎತ್ತಾ? ವೀಕ್ಷಕರೇ, ತುಂಬಾ ಖುಷಿ ಆಯ್ತು ನಮ್ಮ ಮಕ್ಕಳ ಹತ್ರ ಮಾತಾಡಿ. ಅಂಡ್ ಇವರು ನಂಗೆ ಏನೋ ಡೌಟ್ ಇದೆ, ನಾಳೆ ಬರ್ತಾರ ನಾಳ್ದು ಬರ್ತಾರ ಏನೋ ಗೊತ್ತಿಲ್ಲ. ಹಲ್ಲ ಅಂತೂ ಬರ್ತಾ ಇದೆ ಅಲ್ವಾ? ಓಕೆ ಸೂಪರ್. ನೀವು ಕೂಡ ಯಾವಾಗ? ನೆಕ್ಸ್ಟ್ ಟೈಮ್. ಓಕೆ, ಎಲ್ಲರೂ ನೆಕ್ಸ್ಟ್ ಟೈಮ್ ಹೇಳ್ತಿದ್ದಾರೆ. ಬಟ್ ಗ್ರೇಟ್, ತುಂಬಾ ಖುಷಿ ಆಯ್ತು ಇವತ್ತಿನ ಒಂದು ಎಪಿಸೋಡ್. ಅಂಡ್ ಇನ್ ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.